ಮಳೆಯ ಕಾರ್ಮೋಡ ಕವಿದಾಗಲೆಲ್ಲ ಅವೃದ್ಧ ದಂಪತಿಗಳಲ್ಲಿ ಆತಂಕ ಕವಿಯಲಾರಂಭಿಸುತ್ತದೆ. ಮಳೆ ಬಂದ್ರೆ ಎಲ್ಲಿ ನೀರೆಲ್ಲ ಒಳಗೆ ಸೇರುತ್ತದೋ, ಗಾಳಿ ಬೀಸಿದ್ರೆ ಸಿಮೆಂಟ್ ಚಾವಣಿ ಟರ್ಪಾಲು ಹಾರಿ ಹೋಗುತ್ತದೋ, ಮನೆಗೆ ತಾಕಿಕೊಂಡೇ ಇರುವ ಮಾವಿನ ಮರ ಮನೆ ಮೇಲೆ ಬೀಳುತ್ತದೋ ಎನ್ನುವ ಭಯ ಆ ಹಿರಿ ಜೀವಗಳನ್ನ ಕಾಡುತ್ತಿದೆ. ಜೀವನ ಸಂಧ್ಯಾಕಾಲದಲ್ಲಿ ನೆಮ್ಮದಿಯಿಂದ ಬದುಕಬೇಕಾಗಿದ್ದ ದಂಪತಿಗಳು ಭದ್ರವಾದ ಸೂರಿಲ್ಲದೆ ಭಯದಲ್ಲಿ ಬದುಕುತ್ತಿದ್ದಾರೆ. ಬಂಟ್ವಾಳ ತಾಲೂಕಿನ ನರಿಕೊಂಬು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ತಂಜಕ್ಪಲ್ಕೆ ನಿವಾಸಿ ಶಾಂತಪ್ಪ ಪೂಜಾರಿ ಹಾಗೂ ಹೇಮಾವತಿ ದಂಪತಿಗಳು ಸುರಕ್ಷಿತವಾದ ಸೂರಿಲ್ಲದೆ ಆತಂಕದಲ್ಲಿಯೇ ದಿನ ಕಳೆಯುತ್ತಿದ್ದಾರೆ. ತನ್ನ ಹಿರಿಯರಿಂದ ಬಳುವಳಿಯಾಗಿ ಬಂದ ಹಳೆಯ ಮುರುಕಲು ಮನೆಯಲ್ಲಿ ವಾಸವಾಗಿದ್ದಾರೆ. ಈಗಾಗಲೇ ಮನೆಯ ಬಹುಭಾಗ ಕುಸಿದು ಬಿದ್ದಿದ್ದು ಹೆಂಚುಗಳೆಲ್ಲ ಮನೆಯ ಸುತ್ತಮುತ್ತ ಬಿದ್ದಿದೆ. ಅಡಿಕೆ ಮರದ ಪಾಲಗಳನ್ನು ಆಧಾರವಾಗಿಟ್ಟುಕೊಂಡು ಚಾವಣಿಯ ಮೇಲೆ ಟರ್ಪಾಲು ಹಾಸಲಾಗಿದೆ. ಎಲ್ಲವೂ ಧರಾಶಾಹಿಯಾಗಿ ಮುಂಭಾಗದ ಒಂದು ಕೊಠಡಿ ಮಾತ್ರ ಉಳಿದುಕೊಂಡಿದ್ದು, ಅದರ ಎರಡು ಪಾರ್ಶ್ವಗಳು ಬಿರುಕು ಬಿಟ್ಟು ಯಾವಾಗ ಕುಸಿದು ಬೀಳುತ್ತದೋ ಎನ್ನುವ ಭಯ ಎದುರಾಗಿದೆ. ಮನೆಯ ಪಕ್ಕ ಜೋಪಡಿ ನಿರ್ಮಿಸಿ ಅಡುಗೆ ಕೋಣೆಯಾಗಿ ಬಳಸಿಕೊಳ್ಳಲಾಗುತ್ತಿದೆ. ಅಳಿದುಳಿದಿರುವ ಒಂದು ಕೊಠಡಿಯಲ್ಲಿ ಬಡ ವೃದ್ಧ ದಂಪತಿ ಜೀವನ ಸಾಗಿಸುತ್ತಿದ್ದಾರೆ. ಈ ದಂಪತಿಗೆ ಮಕ್ಕಳಿಲ್ಲ. ಪತಿಗೆ ಪತ್ನಿ, ಪತ್ನಿಗೆ ಪತಿ ಆಸರೆ. ಏನಾದರೂ ಕೂಲಿ ಕೆಲಸ ಸಿಕ್ಕರೆ ಆದಾಯ, ಅದು ಇಲ್ಲವಾದರೆ ಬದುಕು ಸಾಗಿಸುವುದೇ ದುಸ್ತರ. ವಯೋಸಹಜ ಕಾರಣಗಳಿಂದ ಮೈಬಗ್ಗಿಸಿ ದುಡಿಯಲು ಸಾಧ್ಯವಾಗುವುದಿಲ್ಲ. ಪತ್ನಿ ಹೇಮಾವತಿಯವರು ಉಬ್ಬಸ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಒಟ್ಟಿನಲ್ಲಿ ಜೀವನ ನಿರ್ವಹಣೆಯ ಸವಾಲಿನೊಂದಿಗೆ ಅಭದ್ರ ಮನೆಯಲ್ಲಿ ಬದುಕು ಅನಿವಾರ್ಯತೆ ಈ ದಂಪತಿಗಳಿಗೆ ಬಂದೊದಗಿದೆ. ಕಳೆದ 2016-17ನೇ ಸಾಲಿನ ಬಸವ ವಸತಿ ಯೋಜನೆಯಡಿ ನರಿಕೊಂಬು ಗ್ರಾಮ ಪಂಚಾಯಿತಿ ಶಾಂತಪ್ಪ ಅವರಿಗೆ ಸಹಾಯಧನ ಒಳಪಟ್ಟು ಮನೆ ಮಂಜೂರು ಮಾಡಿತ್ತು. ಅಂತೆಯೇ ಮೊದಲ 2 ಕಂತುಗಳನ್ನು ಪಡೆದುಕೊಂಡು ಈಗಿರುವ ಹಳೆಯ ಮನೆಯ ಪಕ್ಕವೇ ತಮ್ಮದೇ ಜಮೀನಿನಲ್ಲಿ ಪಂಚಾಂಗ ಹಾಗೂ ಗೋಡೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಮುಂದಿನ ಕಂತಿನ ಹಣ ಬಿಡುಗಡೆಯಾಗಬೇಕಾದ್ರೆ ಲಿಂಟಲ್ ಕೆಲಸ ಪೂರ್ಣಗೊಳ್ಳಬೇಕಾಗಿತ್ತು. ಆದರೆ ಕೈಯಲ್ಲಿ ನಯ ಪೈಸೆ ಹಣವಿಲ್ಲದೆ ಉಳಿದ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೆ ಸಹಾಯಧನದ ಉಳಿದ ಮೊತ್ತ ಪಾವತಿಯಾಗಿಲ್ಲ. ಇದರಿಂದಾಗಿ ಕಳೆದ 2 ವರ್ಷಗಳಿಂದ ಅದೇ ಸ್ಥಿತಿಯಲ್ಲಿ ಮನೆ ಉಳಿದು ಕಳೆಗಿಡಗಳು ಬೆಳೆಯಲಾರಂಭಿಸಿದೆ. ವಸತಿ ಯೋಜನೆಯ ಮನೆ ನಿರ್ಮಾಣದ ಅವಧಿಯೂ ಮೀರಿದ್ದು ಮುಂದೇನು ಎನ್ನುವ ಆತಂಕ ವೃದ್ಧ ದಂಪತಿಗಳನ್ನು ಕಾಡುತ್ತಿದೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್, ಬಂಟ್ವಾಳ.